ಮಾತೆಲ್ಲ ಗಡಿನಾಡದತ್ತಿನ ಹೊಸ ವ್ಲಾಗ್ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ನಾವು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಮಾಡ್ತಿದ್ದೇವೆ ಗೈಸ್. ಓಕೆ, ಸೊ ಇವತ್ತು ನಾವು ಏನು ಮಾಡ್ತಿದ್ದೇವೆ ಅಪ್ಪಿ ಅಣ್ಣ? ಬಿರಿಯಾನಿ ಮಾಡ್ತಿದ್ದೇವೆ. ಬ್ಯಾಚುಲರ್ ಬಿರಿಯಾನಿ, ಅಪ್ಪಿಯನ್ನ ಸ್ಪೆಷಲ್ ಬ್ಯಾಚುಲರ್ ಬಿರಿಯಾನಿ ಮಾಡ್ತಿದ್ದೇವೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ತೆಗೆದಿದ್ದೇವೆ. ಇದೆಂತ ಅಪ್ಪಿ ಅಣ್ಣ? ಪುದೀನ, ಟೊಮೆಟೊ, ಇದು ಫ್ರೈಗೆ ಬೇಕಾಗಿದ್ದು ಟೊಮೆಟೊ, ಕ್ಯಾಪ್ಸಿಕಮ್, ನೀರುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ. ಇಲ್ಲಿ ನೀರುಳ್ಳಿ, ಇದು ಬಿರಿಯಾನಿಗೆ ಮಸಾಲಾಗೆ ಕರೆಕ್ಟಾ? ನೀರುಳ್ಳಿ, ಮೆಣಸಿನ್ಕಾಯಿ ಅಲ್ಲ ಇದು, ಮತ್ತೆ ಚಿಕನ್. ಇದು ಎರಡು ಸಪ್ರೇಟ್ ಆಗಿ ತೆಗೆದಿದ್ದು ಫ್ರೈಗೆ ಮತ್ತೆ ಓಕೆ ಬಿರಿಯಾನಿ. ಯಾವುದು ಫ್ರೈಗೆ? ಇದರಲ್ಲಿ ಇದು ಫ್ರೈಗೆ, ಇದು ಬಿರಿಯಾನಿಗೆ. ಮತ್ತೆ ಇಲ್ಲಿ ನಮ್ದು ಎಲ್ಲ ಎಂತ ಹೇಳುದು, ಪೆಪ್ಪರ್ ಪೌಡರ್, ಅದು ಇದು ಎಲ್ಲ ಇದೆ ರೆಸಿಪ್ಸ್, ಇಂಗ್ರೀಡಿಯೆಂಟ್ಸ್. ಇದು ಮನೇಲಿ ಮಾಡಿರೋ ಮಸಾಲ ಎಲ್ಲ. ಅದು ಓಪನ್ ಮಾಡಿ ಒಂದು ಸ್ವಲ್ಪ ತೋರಿಸುವ. ಎಸ್, ಇದು ಮನೇಲಿ ಮಾಡಿರೋ ಮತ್ತೆ ಆಯಿಲ್ ಬಾಟಲ್, ಇದು ಉಪ್ಪು. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂಬರ್ 1 ನಾವು ಆಯಿಲ್ ಹಾಕ್ತಿದ್ದೇವೆ. ಯಾವ್ದು ಆಯಿಲ್ ಅಪ್ಪ ಎಣ್ಣೆದು? ಸನ್ಪ್ಯೂರ್ ಆಯಿಲ್. ಎಷ್ಟು ಹಾಕಬೇಕು ಈಗ? ನಾವು ಎಷ್ಟು ರೈಸ್ ತಗೊಂಡಿದ್ದೇವೆ? 2 kg ರೈಸಿಗೆ ಆಲ್ಮೋಸ್ಟ್ 2 ಕಪ್ ಆಯಿಲ್. ಕರೆಕ್ಟ್ ಅಲ್ಲ? ಓಕೆ, ಇನ್ನೊಂದು ಸ್ವಲ್ಪ ಹಾಕುವ, ಕಮ್ಮಿ ಐತಂತೆ. ಓಕೆ, ಅದಾದ ನಂತರ ಎಣ್ಣೆ ಕಾಯ್ಲಿಕ್ಕೆ ಬಿಡುವ. ಬಿಸಿ ಆಗ್ತಾ ಬಂದಿದೆ. ಅದಕ್ಕೆ ನಾವು ಅದನ್ನು ಪಲಾವ್ ಎಲೆ ಅಲ್ಲ, ಅದನ್ನು ಹಾಕಬೇಕು. ಹಾಕಿದ್ದೇವೆ. ಈಗ ಜೀರಿಗೆನೇ ಅದು? ಜೀರಿಗೆ ಇದಕ್ಕೇನು ಹೇಳುದು? ಇದಕ್ಕೆ ಎಂತ ಹೇಳುದು ಅಕ್ಕ? ಇದಕ್ಕೆ ಜೀರಿಗೆ, ಕನ್ನಡದಲ್ಲಿ ಜೀರಿಗೆ ಅಲ್ವಾ? ಸ್ಟಾರ್ 2 ಪ್ಯಾಕೆಟ್ ಹಾಕ್ಬೇಕಾ? 2 ಪ್ಯಾಕೆಟ್. ಎರಡು ಪ್ಯಾಕೆಟ್ ಪುಲಾವ್ ಎಲ್ಲ ಹಾಕಬೇಕು. ಪಲಾವ್ ಓಕೆ. ಹಾಕಿ ಚಂದ ಮಿಕ್ಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಐಟಮ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಚಾಕು ಬರಲಿ, ಚಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಯಿತು. ನೀರುಳ್ಳಿ, ಮೆಣಸಿನ್ಕಾಯಿ ನೆಕ್ಸ್ಟ್.
ನೋಡಿ ಈಗ ಪಲಾವ್ ಸ್ಮೆಲ್ ಗಮ್ ಅಂತ ಇದೆ. ಹಾಂ ಹಾಂ ಸೂಪರ್. ಅಪ್ಪಿ ಅಣ್ಣನ ಕೈ ಚಳಕ. ಎಸ್ ಎಸ್. ನೆಕ್ಸ್ಟ್ ಸ್ಟೆಪ್ ಪುದೀನ ಹಾಕೋದು ನಾವು. ಪುದೀನ ಆಲ್ರೆಡಿ ಚಾಪ್ ಮಾಡಿ ಇಟ್ಟಿದ್ದೇವೆ. ಪುದೀನ ಹಾಕ್ತಿದ್ದೇವೆ. ಓಕೆ. ಎಸ್. ನೆಕ್ಸ್ಟ್ ಇದನ್ನು ಚಂದ ಮಿಕ್ಸ್ ಮಾಡೋದು ಪುದೀನನ. Mixing work is going on. ನೆಕ್ಸ್ಟ್ ಏನು ಹಾಕೋದು ಬೇಡ? ಎಸ್. ನೆಕ್ಸ್ಟ್ ನಾವು ಬಟಾಣಿ ಹಾಕ್ಲಿಕ್ಕೆ ಉಂಟು. ಎಸ್, ಬಟಾಣಿ ಹಾಕುವ. ಬಟಾಣಿ ಸೂಪರ್. ಬಟಾಣಿ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಂತ ಚಂದ ಎಂತ ಚಂದ ಬಟಾಣಿಗೆ ಬಟಾಣಿ 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 ಮಿಕ್ಸ್ ಮಾಡಿ. ನೆಕ್ಸ್ಟ್ ಕ್ಯಾಶು. ನೆಕ್ಸ್ಟ್ ಐಟಮ್. ಓಕೆ. ಚಂದ ಮಿಕ್ಸ್ ಮಾಡಬೇಕು. ಕ್ಯಾಶು ಹಾಕ್ಬೇಕು. ಎಲ್ಲ ಪೌಡ್ರ್, ಟರ್ಮರಿಕ್ ಪೌಡ್ರ್, ಅರಶಿನ, ಮಂಜಾಲ್. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಎಸ್. 1 ಸ್ಪೂನ್, 2 ಸ್ಪೂನ್, 2.5 ಸ್ಪೂನ್, 2.5 ಚಮಚ ಉಪ್ಪು. ರುಚಿಗೆ ತಕ್ಕಷ್ಟು ಚೆನ್ನಾಗಿ ಕಲಸಿ ಕೊರ್ಲುಡು ಮಿಕ್ಸ್ ಮಲ್ಬಲಿ. ನೆಕ್ಸ್ಟ್ ಐಟಮ್. ಎಸ್. ನೆಕ್ಸ್ಟ್ ನಮ್ಮ ಟೊಮೆಟೊ ಪಾಡೊಂದಿಲ್ಲ. ನಾವು ಟೊಮೆಟೊ ಹಾಕ್ತಿದ್ದೇವೆ. ಮೇಯ್ನ್ ಇದರಲ್ಲಿ ಇರೋದೇ ಟೊಮೆಟೊ ಅಲ್ಲ. ಟೊಮೆಟೊ ಹಾಕ್ತಿದ್ದೇವೆ. ಎಷ್ಟು ಟೊಮೆಟೊ ಇದು ಮಾಡಿದ್ದೇವೆ ಪೀಣ? 14 ಟೊಮೆಟೊ. 2 kg ಅಕ್ಕಿಗೆ 14 ಟೊಮೆಟೊ ಹಾಕಬೇಕು ಚಾಪ್ ಮಾಡಿ. ಹಾಂ, ದೊಡ್ಡದಿದ್ರೆ ಓಕೆ ಸೆಟ್. ಸಣ್ಣದಾದ್ರೆ 18, ದೊಡ್ಡದಾದ್ರೆ 14. 2 kg ಅಕ್ಕಿಗೆ. ಓಕೆ, ದಿಸ್ ಇಸ್ ದ ರೇಟ್. ಇದು ಮಾತ್ರ ಹೈಲೈಟ್ ಮಾಡಿ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಇದರ ಮೇನ್ ಇಂಗ್ರೀಡಿಯೆಂಟ್ ಟೊಮೆಟೊ ಅಲ್ಲ. ಟೊಮೆಟೊ ಎಷ್ಟು ಕ್ಲೀನಾಗಿರ್ತದೆ ಅಷ್ಟಾದರೆ ಟೇಸ್ಟ್ ಬರ್ತದೆ. ಮೂಲ ನಮ್ಮ ರೆಸಿಪಿ ರೆಡಿಯನ್ನ ಕುಮಾರ್ ಅಡ್ಡೆ ನಿದ್ರೆ ಮಲ್ದಿರಿ. ನಿದ್ರೆ ಹಿಡಿದು ಸಡನ್ ಲಕ್ಕಿ ಇರೋರು. ಎಸ್, ಬ್ಯಾಕ್ ಟು ವರ್ಕ್. ಮಿಕ್ಸಿಂಗ್ ಅವನೊಂದು ಬಿರಿಯಾನಿ ಕಾಯ್ಕೊಂಡು ಕುಂತ್ಕೊಂಡಿದ್ದಾರೆ. ಮಿಕ್ಸಿಂಗ್. ಲೆಟ್ಸ್ ಮಿಕ್ಸ್. ಹೌದಾ? ಚೆಂದ ಮಿಕ್ಸ್ ಮಾಡಬೇಕು. ಇಷ್ಟಾದ ನಂತರ ನೆಕ್ಸ್ಟ್ ಬಿರಿಯಾನಿ ಪೌಡರ್ ಹಾಕಬೇಕು. ಕರೆಕ್ಟಾ? ಆಚಿ ತೇಜು ಬಿರಿಯಾನಿ. ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ. ಹೌದಾ? ಬಿರಿಯಾನಿ ಪೌಡರ್ ಹಾಕಿ ಆಯಿತು. ವೆಜ್ ಬಿರಿಯಾನಿ 2 ಪ್ಯಾಕೆಟ್ಗಳು. ಸಬಾಸ್.
ಮನೆಯಲ್ಲಿ ಮಾಡಿದಂತಹ ಮಸಾಲ 2 ಸ್ಪೂನ್ಸ್, 2 ಸ್ಪೂನ್ ಹಾಕಬೇಕು. ಮತ್ತೆ ಚಂದ ಮಿಕ್ಸ್ ಮಾಡಬೇಕು. ಎಸ್, ನೆಕ್ಸ್ಟ್ ಸ್ಟೆಪ್ ಚಿಕನ್ ಹಾಕೋದು ಗೈಸ್. ಓಕೆ, ಚಿಕನ್ ಹಾಕೋಣ. ನಾವು ಚಿಕನ್ ಹಾಕೋ ಈಗ. ಹಾಕಿ ಚಿಕನ್ ಚಂದ ಮಿಕ್ಸ್ ಮಾಡುವ. ಒಂದು 5 ಮಿನಿಟ್ಸ್ ಆಗಿ ಚಿಕನ್ನ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಆ ಟೈಮಲ್ಲಿ ಈಚೆ ಸೈಡ್ ಫ್ರೈಗೆ ರೆಡಿ ಮಾಡ್ತಿದ್ದೇವೆ ನಾವು, ಚಿಕನ್ ಫ್ರೈಗೆ. ಓಕೆ ಎಸ್ ಗೈಸ್, ನಾವು 1.5 ಆಲ್ಮೋಸ್ಟ್ 2 kg ರೈಸ್ ತೆಗೆದಿದ್ದೇವೆ. ಅದನ್ನೀಗ ಚಂದ ತೊಳಿಬೇಕು. ಓಕೆ, ತೊಳೆದು ಮತ್ತೆ ಅದನ್ನು ಎಂತ ಮಾಡೋದು, ರೈಸ್ ಇಡುವುದಲ್ಲ. ಓಕೆ, ರೈಸನ್ನು ಚಂದ ತೊಳೆದಾಯಿತು. ಇನ್ನು ಈ ರೈಸನ್ನು ನಮ್ಮ ಚಿಕನಿಗೆ ಹಾಕಬೇಕು. ರೈಸ್ ನಿಮಗೆ ನಮ್ಮದು ನಾರ್ಮಲ್ ವೈಟ್ ರೈಸ್ ತೆಗೆದಿದ್ದಲ್ಲ ನಾವು, ಬುಲೆಟ್ ರೈಸ್ ತೆಗೆದಿದ್ದೇವೆ ನಾವು. ಬುಲೆಟ್ ರೈಸಲ್ಲಿ ಇವತ್ತು ನಾವು ಬಿರಿಯಾನಿ ಮಾಡೋದು. ಚಂದ ತೊಳೆದೆಲ್ಲ ಆಯಿತು, ಸೆಟ್ ಆಯಿತು ಫುಲ್ಲು, ನೋಡ್ಬೋದು. ಹೀಗೆ ನಮ್ಮದು ಚಿಕನ್ ಫ್ರೈ ರೆಡಿ ಆಗ್ತಾ ಉಂಟು ಇದರೊಟ್ಟಿಗೆ. ಓಕೆ ಎಸ್ ಗೈಸ್, ಅಕ್ಕಿ ಹಾಕುವ ನಾವು. ಅಕ್ಕಿ ಹಾಕಿ ಆಯಿತು. ನೀರು ಹಾಕ್ಬೇಕು ಅದಕ್ಕೆ, ರೈಸ್ ಬಾಯ್ಲ್ ಆಗೋಕ್ಕೋಸ್ಕರ. ಬಾಯ್ಲ್ ಆಗ್ತದೆ. ರೈಸ್ ಇದರಲ್ಲಿ ಎರಡು ಸಲ ತಗೊಂಡ್ವಿ ನಾವು. ಕೊತ್ತಂಬರಿ ಮೇಲೆ ಸ್ಪ್ರಿಂಕಲ್ ಮಾಡಿ ಅದಾದ ನಂತರ ಕುಕ್ಕರ್ನ ಲಾಕ್ ಮಾಡಬೇಕು. ಓಕೆ, ಇಲ್ಲಿ ಕೊತ್ತಂಬರಿ ಸುರಿತಿದ್ದಾರೆ ನಮ್ಮ ಕುಮಾರ್ ಅವರು. ಎಸ್, ತೊಳೆಯೋದು ಬೇಡವಾ? ಎಸ್ ಎಸ್, ಕೊತ್ತಂಬರಿ ಹಾಕಿ ಆಯಿತು. ಕೊತ್ತಂಬರಿ ನೆಕ್ಸ್ಟ್ ಮಿಕ್ಸ್ ಮಾಡಬೇಕು ಪುನಃ. ಎಸ್, ಈಗ ಕುಕ್ಕರ್ನ ಕ್ಲೋಸ್ ಮಾಡೋದು. ಬಸ್ ಲಾಕ್ ಆಯಿತು. ಕುಕ್ಕರ್ ಲಾಕ್ ಆಗಿದೆ. ಮೇಲೆ ವಿಸಿಲ್ ಫಿಕ್ಸ್ ಮಾಡೋದು 10 ನಿಮಿಷನಾ? ಇನ್ನೊಂದು 10 ಮಿನಿಟ್ಸ್ ಇದು ಬಾಯ್ಲ್ ಆದ ನಂತರ ಎಷ್ಟು ವಿಸಿಲ್ ಆಗಬೇಕಪ್ಪೇಣ? 2 ವಿಸಿಲ್ ಆದವರೆಗೆ ಕಾಯಬೇಕು. ಓಕೆ, ಟೈಮ್ ಟು ಅನ್ಬಾಕ್ಸ್. ಓಪನ್. ಎಸ್, ನೋಡಿ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಆಹಾ, ಬಾಯಲ್ಲೆಲ್ಲ ನೀರು ಬರ್ತಾ ಉಂಟು. ಸೂಪರ್. ಎಸ್ ಗೈಸ್, ಬಿರಿಯಾನಿ ರೆಡಿಯಾಗಿದೆ. ನಾನೇ ಮಾಡಿದ. ನೀವು ಮಾಡಿದ? ಅದನ್ನ ತೋರಿಸ್ಬಿಟ್ಟಿದ್ದೀರಾ? ಮತ್ತೆ ಬೇಡ ಅಜ್ಜಿಗೆ ಹೋಗ್ತೀನಿ. ಇವರು ಮಾಡಿರೋದಂತೆ. ಎಂತ ಮಾನ ಮರ್ಯಾದಿಲ್ಲ ಹೆಂಗಸ ನೋಡಿ ಮಾತ್ರ. ಎಂತ ಸಾಹಸ ಗಂಡು ಹುಡುಗ ಮಾಡಿಲಿಕ್ಕಿತ್ತು, ಅದು ನಾನು ಮಾಡಿದ್ದು. ನೀವು ಮಾಡಿದ? ಈಗ ಹೇಳಿ, ಸತ್ಯ ಹೇಳಿ, ಯಾರು ಮಾಡಿದ್ದು? ನಾನೇ ಹೇಳಿ. ಹೌದಾ? ಅಯ್ಯೋ,
ಹೌದಾ ಅಪ್ಪೇಣ ಅವ್ರು ಹೇಳ್ಕೊಟ್ಟಿದ್ದ? ನನಗೆ ಗೊತ್ತೇ ಇಲ್ಲ ನಿಮ್ಗೆ. ನನ್ನ ಗುರುತಿನ ಗುರುಗಳು ಉಂಟಲ್ಲ ಹಾ. ಅವ್ರಿಗೆ ಇವರೇ. ವಾ ನೀವಾ ಗುರುಗಳು? ಹೌದು ಹಂಗೆ ಸುಯ್ 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 ಸುಯ್. ಭಾರತಿ ಪಾಪ ಬಿರಿಯಾನಿ ತಿಂತಾಳ ಕೇಳು. ತಿಂದಿದ್ದು ಬಿರಿಯಾನಿ ಆಗಿದೆ ಚೆನ್ನಾಗೈತೆ. ಅಪ್ಪೇಣ ಮಾಡಿರೋದು. ಸೂಪರ್. ಸೂಪರಾ ಅಲ್ಟಿಮೇಟಾ? ನೋಡ ನೀವು ತಿಂದೇ ಇಲ್ಲ, ನೋಡ ತಿನ್ನಿ ನೋಡ. ನಾನು ಇವಾಗಲೇ ಹೇಳ್ಬಿಡ್ತೀನಿ. ವಾವ್ ವಾವ್ ಸೂಪರ್. ಶ್ವೇತಿ ಅವರೇ ನೀವು ತಿಂದು ಹೇಳಿ ನೋಡಿ ಹೆಂಗಿದೆ ಅಂತ. Great. ಹೌದಾ ಸೂಪರ್ ಸೂಪರ್. ಅಲ್ಟಿಮೇಟಾ? ಅವಳ ಮುಂದೆ ಕಣ್ಣಿ ಅಂತ. ಅಷ್ಟು ನೀನೇ ತಿನ್ನು. ನಾವು ಮತ್ತೆ ತಿಂತೇವೆ, ಅವ್ರು ತಿಂದ ನಂತರ. ಏನಂತಾರಲ್ಲ? ಯಾವುದು? ಎಲ್ಲ 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 ಮಾಡಿದ್ದೇನೆ ಕ್ಲೀನ್. ಅವಳ ಮುಂದೆ ಕಣ್ಣು ತಿನ್ಬೇಡ. ಇಷ್ಟು ನೀವೇ ತಿನ್ನೋದಾ ಫುಲ್? ಇಲ್ಲ ಅಯ್ಯೋ ಎಲ್ಲ ಮಾಡ್ತಾ ಇದ್ದೀರಾ ಯಾಕೆ? ಈಗ ಅಂತ ಕೈ ಹೇಳು. ಹೆಂಗ್ ಕೊಡ್ಬೇಕು? ನೀವು ಊಟ ಮಾಡಲ್ವಾ? ಮಾಡಲ್ಲ. ಯಾಕೆ? ಆಮೇಲೆ ಆಮೇಲೆ ಎಲ್ರಿಗೂ ಆಗ್ತಾ ಇದ್ದೀನಿ. ಸುಬ್ಬು ಶುಭಶ್ರೀ ಜಾಸ್ತಿ ಆಗ್ತದೆ. ಸೂಪರ್ ಸೂಪರ್. ಇದೆ ಪೇಣ ಸೂಪರ್. ಅವ್ರು ರೆಡಿ ಆಗೋ. ಸುಮಾರು ಹೇಗಿದೆ? ಪರವಾಗಿಲ್ವಾ? ತಿನ್ನಿ ಅಲ್ಲ ತಿಂದು ಹೇಳಿ ಹೇಳಿ ಹೇಗಿದೆ? ಸೂಪರಾ? ಮಕ್ಕಳಿಗೆ ಕೊಡಿ. ಓಕೆ ಈಚೆ ಕ್ಯಾಮರಾ. ಸೂಪರ್ ಅಪ್ಪೇಣ ಬೇರೆ ಲೆವೆಲ್ ಟೇಸ್ಟ್. ಸಾಕಾಗಿದೆ ಸೂಪರ್. ಅದು ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಇಲ್ಲಿ ವೈಂಡ್ ಅಪ್ ಮಾಡುವ ಸಮಯ ಬಂದಿದೆ. ಸೊ ಟಾಟಾ ಬಾಯ್ 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 ಎಲ್ಲ ತೋರಿಸ್ಬಿಟ್ಟು ಮಗ ತಂದಿಲ್ಲ. ಬಾಯ್.